ಹಾಯ್ ಹಲೋ ನಮಸ್ಕಾರ. ನಾನು ಜೀವಿತಾ ಬಿರ್ವಾಸ್, ಮಂಗಳೂರಿನ ಹುಡುಗಿ. ನನ್ನ ತುಳು ವೀವರ್ಸಿಗೆ ಆಗ್ಬೋದು ಯಾಕೆ ಇವಳು ಕನ್ನಡದಲ್ಲಿ ವ್ಲಾಗ್ ಮಾಡ್ತಿದ್ದಾಳೆ ಅಂತ. ಈ ಕನ್ನಡದಲ್ಲಿ ವ್ಲಾಗ್ ಮಾಡೋದರ ಹಿಂದೆ ಒಂದು ಉದ್ದೇಶ ಇದೆ. ಅದಂತೂ ತುಂಬ ಜನಕ್ಕೆ ರೀಚ್ ಆಗಬೇಕು ಅನ್ನೋಂಥದ್ದು ಮಾತ್ರ. ಯಾಕೆ ರೀಚ್ ಆಗಬೇಕಂದ್ರೆ ಯಾರು ಕೂಡ ಗೂಗಲನ್ನು ನಂಬಿ ಮೋಸ ಹೋಗಬಾರ್ದು ಅಂತ. ವಿಷಯ ಏನಂತ ಹೇಳಿದರೆ, ನಾನು ಟೈಮ್ ವೇಸ್ಟ್ ಮಾಡಲ್ಲ, ಸೀದಾ ಹೇಳ್ತೇನೆ. ನಮ್ಮ ಊರಲ್ಲಿ ಆದಂತಹ ಘಟನೆ ಇದು. ನಿಮ್ಮೂರಲ್ಲಿ ಕೂಡ ಆಗಿರ್ಬೋದು ಅಥವಾ ನಿಮ್ಮ ಸುತ್ತಮುತ್ತಲಲ್ಲೇ ಆಗಿರ್ಬೋದು. ಸಾಮಾನ್ಯವಾಗಿ ನಮ್ಗೆ ಹುಷಾರಿಲ್ಲ ಅಂತಂದರೆ ಕೆಲವೊಮ್ಮೆ ನಾವು ಗೂಗಲನ್ನು ರೆಫರ್ ಮಾಡ್ತೇವೆ. ಯಾಕೆ ಹೀಗಾಯಿತು, ಹೇಗೆ ಇದನ್ನು ಸರಿಪಡಿಸ್ಬೋದು, ಈ ಥರ ಎಲ್ಲ ನೋಡ್ತೇವೆ, ನಾವು ಚೆಕ್ ಮಾಡಿದ್ದು ಉಂಟು. ಇಲ್ಲಿ ಏನಾಗಿದೆ ಅಂತಂದರೆ, ಒಬ್ಬರು ಹೆಂಗಸು ಒಂದು 33 ಅವರು ವಯಸ್ಸಾಗಿರ್ಬೋದು. ಅವ್ರಿಗೊಂದು 6 ತಿಂಗಳು 7 ತಿಂಗಳು ಏನೋ 1 ವರ್ಷ ಮೇ ಬಿ ಗೊತ್ತಿಲ್ಲ ಸರಿಯಾಗಿ. 1 ವರ್ಷದ ಕೆಳಗಿನ ಮಗುವಿನ ಉಂಟು, ಹೆಣ್ಮಗು. ಒಂದು 7 ವರ್ಷದ ಮಗು ಉಂಟು. 7 ವರ್ಷದ ಮಗು ಮತ್ತು 1 ವರ್ಷದ ಮಗು. ವಿಷಯ ಏನಂತ ಹೇಳಿದರೆ, ಅವರಿಗೆ ಥ್ರಾಟ್ ಪೇನ್ ಶುರು ಆಗುತ್ತೆ. ಥ್ರಾಟ್ ಅಂದರೆ ಗಂಟ್ಲು ನೋವು ಶುರು ಆಗ್ತದೆ. ಅವ್ರು ಏನು ಮಾಡ್ತಾರೆ ಅಂತಂದರೆ, ಕಂಟಿನ್ಯೂಸ್ ಆಗಿ ಇದ್ದ ಕಾರಣ ಗೂಗಲನ್ನು ರೆಫರ್ ಮಾಡ್ತಾರೆ. ನಿಮ್ಗೆ ಗೊತ್ತು, ಕೆಲವೊಮ್ಮೆ ಗೂಗಲ್ ಸರಿಯಾದ ಇನ್ಫಾರ್ಮೇಷನನ್ನು ಕೊಡುತ್ತೆ, ಆದರೆ ಯಾವಾಗಲೂ ಅಲ್ಲ. ಅದನ್ನೇ ನಂಬಲಿಕ್ಕಾಗಲ್ಲ ನಾವು. ಇವರು ಎಂತ ಮಾಡಿದ್ರು ಅಂತ ಹೇಳಿದರೆ, ಅದನ್ನೇ ಅನುಸರಿಸ್ತಾ ಹೋದರು. ದಿನದಿಂದ ದಿನಕ್ಕೆ ಇವರ ಸರ್ಚ್ ಆ ಟಾಪಿಕ್ ಮೇಲೆ ಜಾಸ್ತಿನೇ ಆಗ್ತಾ ಹೋಯ್ತಲ್ಲದೆ ಕಡಿಮೆ ಆಗಲಿಲ್ಲ. ಯಾಕೆ ಈ ಥರ ಆಗ್ತಿದೆ, ಇದರ ಹಿಂದೆ ಏನು ರೀಸನ್ ಅಂತ ಅವ್ರು ನೋಡ್ತಾನೇ ಇದ್ರು. ಕಂಟಿನ್ಯೂಸ್ ಆಗಿ ಚೆಕ್ ಮಾಡ್ತಾನೆ ಇದ್ರು, ಸರ್ಚ್ ಮಾಡ್ತಾನೆ ಇದ್ರು. ಯಾಕೆ ನಂಗೆ ಥ್ರಾಟ್ ಪೇನ್ ಆಗ್ತಿದೆ, ಕಂಟಿನ್ಯೂಸ್ ಆಗಿ ಏನು ರೀಸನ್ ಆಗಿರ್ಬೋದು, ಎಂಥದ್ದು ಸೀರಿಯಸ್ ಇಶ್ಯೂ ಆಗಿರ್ಬೋದಾ, ಸೀರಿಯಸ್ ಕಾಯಿಲೆ ಆಗಿರ್ಬೋದಾ ಅಂತ ಇವರು ಚೆಕ್ ಮಾಡ್ತಿದ್ರು, ಗೊತ್ತಾಯ್ತಾ. ಡಾಕ್ಟ್ರ್ ಹತ್ರ ಹೋಗ್ತಾರೆ, ಮದ್ದು ತಗೊಳ್ತಾರೆ, ಆದರೆ ಯಾವ ರೀತಿಯ ಗುಣಪಡಿಸಿ ಇವರಿಗೆ ಆಗಿರೋದಿಲ್ಲ, ಗೊತ್ತಾಯ್ತಾ. ಅದಕ್ಕೋಸ್ಕರ ಇವರು ಎಂತ ಮಾಡ್ತಾರೆ ಅಂದರೆ ಗೂಗಲನ್ನು ರೆಫರ್ ಮಾಡ್ತಾರೆ. ಗೂಗಲಲ್ಲಿ ಎಂತ ಬರ್ತದೆ ಗೊತ್ತುಂಟಾ, ಥ್ರಾಟ್ ಕ್ಯಾನ್ಸರ್ ಅಂತ ಬರ್ತದೆ ಅವರಿಗೆ. ಅವರು ಹೆದರಿ ಹೋಗ್ತಾರೆ ತುಂಬ. ಯಾಕಂದರೆ ಕ್ಯಾನ್ಸರ್ ಅನ್ನುವಂಥದ್ದು ಒಂದು ದೊಡ್ಡ ಕಾಯಿಲೆ, ನಮ್ಗೆ ಗೊತ್ತುಂಟು. ಅದಕ್ಕೆ ಒಂದಂತ ಹೇಳ್ತಾರೆ, ಸರಿಪಡಿಸ್ಲಿಕ್ಕಾಗದಂತಹ ಕಾಯಿಲೆ ಅಂತ ಹೇಳ್ಬೋದು. ಈಗ ಮೆಡಿಸಿನ್ಗಳೆಲ್ಲ ಬಂದಿದೆ, ಬಟ್ ಪರ್ಮನೆಂಟ್ಲಿ ಕ್ಯೂರ್ ಅಂತ ಇಲ್ಲ. ಇವರು ತುಂಬ ಹೆದರಿ ಹೋಗ್ತಾರೆ, ಥ್ರಾಟ್ ಕ್ಯಾನ್ಸರಾ ಅಂತ. ಇವರು ಅದರ ಬಗ್ಗೆನೇ ಚಿಂತೆ ಮಾಡ್ತಾ 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 ಡಿಪ್ರೆಸ್ ಆಗ್ತಾರೆ. ಸುಮಾರು ಸಾಕಷ್ಟು ದಿನಗಳ ಕಾಲ ಅದರ ಬಗ್ಗೆನೇ ಚಿಂತೆ ಮಾಡ್ತಾ ಮಾಡ್ತಾ ಡಾಕ್ಟ್ರ್ ಹತ್ರ ಹಾಸ್ಪಿಟಲ್ಗೆ ಹೋಗುವಾಗ ಅವ್ರು ಹೇಳ್ತಾರೆ, ಬ್ಯಾಂಗ್ಳೂರಿಗೆ ಹೋಗಿ ಅಲ್ಲಿ ಟೆಸ್ಟ್ ಮಾಡಿಸಿ ಅಂತ, ಯಾವುದನ್ನು ಥ್ರಾಟ್ ಕ್ಯಾನ್ಸರ್ ಇದೆಯಾ ಇಲ್ವಾ ಅಂತ. ಇವರು ಹೋಗ್ತಾರೆ, ಟೆಸ್ಟ್ ಕೂಡ ಮಾಡ್ತಾರೆ. ಸ್ವಲ್ಪ ದಿನದ ನಂತರ ಇನ್ನೇನು ಟೆಸ್ಟ್ ರಿಸಲ್ಟ್ ಬರಬೇಕು, ಇವರೆಂತ ಮಾಡಿದಂತ ಹೇಳಿದರೆ, ಚಿಂತೆಯಿಂದ, ಅಂದರೆ ರಿಪೋರ್ಟಲ್ಲಿ ಪಾಸಿಟಿವ್ ಬಂದರೆ ಎಂತ ಮಾಡೋದು, ಹೆದರಿ ಹೋಗ್ತಾರಲ್ಲ. ಯಾಕಂದರೆ ಮಗು ಉಂಟು, ಒಂದು ಚಿಕ್ಕ ವಯಸ್ಸು, 33 ಅದನ್ನು ಸಾಯೋ ವಯಸ್ಸೇ ಅಲ್ಲ, ಬದುಕಬೇಕಾದ ವಯಸ್ಸದು. ಮಕ್ಕಳೊಟ್ಟಿಗೆ ಖುಷಿಯಿಂದ, ಗಂಡನೊಟ್ಟಿಗೆ ಖುಷಿಯಿಂದ ಬದುಕುವಂಥ ವಯಸ್ಸು. ಅವ್ರು ತುಂಬ ಹೆದರಿ ಹೋಗಿ ರಿಪೋರ್ಟ್ ಬರುವ ದಿವಸ, ರಿಪೋರ್ಟ್ ಮಧ್ಯಾಹ್ನ ಬರುತ್ತೆ, ಇವರು ಆ ದಿನ ಬೆಳಗ್ಗೆನೆ ನೇಣು ಹಾಕಿ ಸೂಸೈಡ್ ಮಾಡ್ತಾರೆ. ಕಾಲ ಕೈಮೀರಿ ಹೋಗಿತ್ತು, ಬದುಕಿಸ್ಲಿಕ್ಕಾಗಲಿಲ್ಲ. ಅವ್ರ ತಾಯಿನೋ ಅತ್ತೆನೋ ಏನೋ ಬೆಳಿಗ್ಗೆ ಅಡುಗೆ ಮನೆಗೆ ಹೋಗಿ ನೋಡ್ತಾರೆ, ಅಲ್ಲಿ ಇವರು ಅಡುಗೆ ಮನೆಯಲ್ಲಿರೋ ಫ್ಯಾನ್ಗೆ ಶಾಲಲ್ಲಿ ನೇಣು ಹಾಕಿ ನೇತಾಡ್ತಿದ್ದಾರಂತೆ. ಮಧ್ಯಾಹ್ನ ರಿಪೋರ್ಟ್ ಬರ್ತದೆ, ಅದೇ ದಿವಸ ನೆಗೆಟಿವ್ ಅಂತ ಬರ್ತದೆ. ನನಗೆ ವಿಷಯ ಕೇಳಿ ಉಂಟಲ್ವಾ, ತುಂಬ ಅಂದರೆ ತುಂಬ ಅಳು ಬಂತು ಕಣ್ಣಲ್ಲಿ. ಯಾಕಂದರೆ ಅವರು ಸ್ವಲ್ಪ ಆದರೂ ಯೋಚನೆ ಮಾಡಬೇಕಿತ್ತು. ಅಷ್ಟು ದಿನ ಕಾತರು ಅಲ್ವಾ, ಅಷ್ಟು ದಿನ ಕಾದವರು ಯಾಕೆ ಆ ಥರ ಮಾಡಬೇಕಿತ್ತು ಅಂತ. ಒಂದು ಮಧ್ಯಾಹ್ನ ತನಕ ಕಾದು ಆ ರಿಪೋರ್ಟಲ್ಲಿ ಏನಿದೆ, ಓಕೆ ಪಾಸಿಟಿವ್ ಆದರೂ ಇರಲಿ, ನೆಗೆಟಿವ್ ಆದರೂ ಇರಲಿ, ಓಕೆ ಪಾಸಿಟಿವೇ ಬಂತು ಅಂತ ಇಟ್ಕೊಳ್ಳೋಣ, ಮೆಡಿಸಿನ್ ಮಾಡ್ಬೋದಲ್ವಾ, ಟ್ರೀಟ್ಮೆಂಟ್ ಇದೆ ಅಲ್ವಾ, ಯಾಕೋಸ್ಕರ ಸೂಸೈಡ್ ಮಾಡಿದರು. ಸೊ ನಂಗೆ ಇದು ಕೇಳಿ ನಿಮ್ಮ ಹತ್ರ ಹೇಳಬೇಕು ಅಂತ ತುಂಬ ಆಯಿತು. ಯಾಕಂದರೆ ಇನ್ನು ಮುಂದೆ ಈ ಥರ ಆಗಬಾರ್ದು, ಗೊತ್ತಾಯ್ತಾ. ಯಾಕಂದರೆ ಸಿಲ್ಲಿ ರೀಸನ್ಗೋಸ್ಕರ ಪ್ರಾಣ ಕಳ್ಕೊಳ್ಳೋದು ಅಂದರೆ ಎಂತ. ನನ್ನ ವಿಷಯದಲ್ಲಿ ಕೂಡ ಹಾಗೆ ಆಗಿತ್ತು. ವಿಷಯ ಅಂತ ಹೇಳಿದರೆ, ನಾನೊಂದು ಸೆಕೆಂಡ್ ಇಯರ್ ಡಿಗ್ರಿಯಲ್ಲಿರುವಾಗ ನನ್ನ ಚೆಸ್ಟಲ್ಲಿ ಒಂದು ಚಿಕ್ಕ ಗಾಯ ಆಗಿತ್ತು. ನಾನು ಹೆದರಿ ಹೋಗಿದ್ದೆ, ಏನಿದು ಅಂತ. ನಾನು ಹಾಗೆ ಗೂಗಲಲ್ಲಿ ಸರ್ಚ್ ಮಾಡಿದೆ, ಗೊತ್ತಾಯ್ತಾ. ಅಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಅಂತ ಬಂದಿತ್ತು. ನಾನು ನನ್ನ ಫ್ರೆಂಡ್ಸ್ ಅದರೆಲ್ಲ ಹೇಳಿ ನಾನು ಬದುಕುತ್ತಿಲ್ಲ. ನನಗೆ ಹೆದರಿಕೆ ಆಯಿತು, ನಂದು ಕೂದಲೆಲ್ಲ ಹೋಗ್ತದೆ, ಫುಲ್ ಕೂದಲೆಲ್ಲ ಹೋಗಿ ಬೋರ್ಮಂಡೆ ಥರ ಆಗ್ತದೆ, ಬದುಕಲಿಕ್ಕಿಲ್ಲ, ನಾನು ಸಾಯ್ತೇನೆ ಸ್ವಲ್ಪ ದಿನದಲ್ಲೆಲ್ಲ ಹೇಳಿ ನಾನು ಸ್ವಲ್ಪ ಡಿಪ್ರೆಷನಲ್ಲೇ ಹೋಗಿದ್ದೆ. ನಂತರ ನನ್ನ ಇಬ್ಬರು ಅಕ್ಕ ಇದ್ದಾರೆ, ಅವ್ರು ಡಾಕ್ಟ್ರ್, ಗೊತ್ತಾಯ್ತು. ಅಂದರೆ ಏನೋ ಸೀನಿಯರ್ಸ್ ಅವರು, ಇನ್ನೊಂದು ಅಕ್ಕ ಸಿಂಗರ್, ಅವ್ರು ನಂಗೆ ಗುರುತಾಗಿದ್ರು. ಅವ್ರ ಹತ್ರ ಕೇಳಿದ್ದೇನೆ, ಅವ್ರ ಹತ್ರ ಗಾಯದ ಫೋಟೋ ಎಲ್ಲ ಸೆಂಡ್ ಮಾಡಿದೆ. ಅವ್ರು ಹೇಳಿದರು, ಇದು ಸಿಂಪಲಾಗಿ ಈ ನಮ್ಮ ಬಿಸಿಲುಂಟಲ್ವಾ, ಬಿಸಿಲಿಗಾದಂತಹ ಅಲರ್ಜಿ ಅಂತ ಹೇಳಿದರು. ನೋಡಿ, ನಾನು ಆ ದಿವಸ ಅವ್ರ ಹತ್ರ ಕೇಳಿದೆ, ನಾನು ಕೂಡ ಅದೇ ರೀತಿ ಸೂಸೈಡ್ ಮಾಡ್ತಿದ್ರೆ ನಾನು ಇವತ್ತು ನಿಮ್ಮ ಹತ್ರ ಮಾತಾಡಲಿಕ್ಕೆ ಇರಲಿಲ್ಲ ಅಲ್ವಾ. ನಾನು ಇಷ್ಟೇ ಹೇಳೋದು,
ನಿಮ್ಗೆ ಏನಾದರೂ ಹುಷಾರಿಲ್ಲ ಅಂತಂದಾದರೆ ಗೂಗಲನ್ನು ರೆಫರ್ ಮಾಡಬೇಡಿ. ಗೂಗಲ್ ಅನ್ನುವಂಥದ್ದು ಯಾವುದಕ್ಕೆ ಯೂಸ್ ಆಗ್ತದೆ ಅಂತ ಹೇಳಿದರೆ, ಮೂವಿ ನೇಮ್ ಸರ್ಚ್ ಮಾಡಲಿಕ್ಕೆ, ಸಾಂಗ್ ಸರ್ಚ್ ಮಾಡಲಿಕ್ಕೆ, ಅಥವಾ ಯಾವುದಾದ್ರೂ ಒಂದು ಪ್ಲೇಸ್ ಬಗ್ಗೆ ತಿಳ್ಕೊಳ್ಳಿಕ್ಕೆ, ಅಥವಾ ಓದುವ ವಿಷಯದ ಬಗ್ಗೆ, ಆ ಟಾಪಿಕ್ ಬಗ್ಗೆ ಎಲ್ಲ ಓಕೆ, ಓಕೆ, ಗೊತ್ತಾಯ್ತಾ? ಪೂರ್ತಿ 100% ಓಕೆ ಅಂತ ನಾನು ಹೇಳಲ್ಲ. ಹುಷಾರಿಲ್ಲ ಅಂತ ಹೇಳುವಾಗ ದಯವಿಟ್ಟು ಗೂಗಲನ್ನು ರೆಫರ್ ಮಾಡಬೇಡಿ, ಅಷ್ಟೇ ನಾನು ಹೇಳೋದು. ಯಾಕಂದರೆ ಇಲ್ಲ ಸಲ್ಲದ ರೋಗಗಳನ್ನು ತೋರಿಸ್ತದ್ದು, ಗೊತ್ತಾಯ್ತಾ? ನಾವು ಸುಮ್ಮನೆ ಅದೆಲ್ಲ ರೋಗ ನಮಗೆ ಉಂಟಂತ ಭಾವಿಸುವಂಥದ್ದು, ನಾವು ಡಿಪ್ರೆಷನ್ಗೆ ಹೋಗುವಂಥದ್ದು, ಇದೆಲ್ಲ ಬೇಕಾ? ಬೇಡ ಅಲ್ವಾ? ಅದಕ್ಕೋಸ್ಕರ ನಿಮಗೆ ಹುಷಾರಿಲ್ಲ ಅಂತದಾದರೆ ಡಾಕ್ಟ್ರ್ ಹತ್ರ ಹೋಗಿ. ಒಬ್ಬರ ಹತ್ರ ಹೋಗಿ ನಿಮಗೆ ಸಮಾಧಾನ ಆಗಲಿಲ್ಲ ಅಂತ ಆದರೆ ಇನ್ನೊಂದು ಡಾಕ್ಟ್ರ್ ಹತ್ರ ಹೋಗಿ, ಗೊತ್ತಾಯ್ತಾ? ಆದರೆ ಗೂಗಲನ್ನು ತಪ್ಪಿ ಕೂಡ ರೆಫರ್ ಮಾಡಬೇಡಿ ನೀವು, ಅಷ್ಟೇ ನಾನು ಹೇಳೋದು. ಇದೇ ವಿಷಯ ಹೇಳಬೇಕಿತ್ತು. ಇದು ವಿಷಯ ಕನ್ನಡದಲ್ಲಿ ಇದಕ್ಕೆ ಹೇಳಿದ್ದಾನೆ, ಯಾಕಂದರೆ ತುಂಬ ಮಂದಿಗೆ ರೀಚ್ ಆಗಬೇಕಲ್ವಾ. ಇದರ ಬಗ್ಗೆ ಯಾರೂ ಅಷ್ಟು ಮಾತಾಡಲ್ಲ. ಯೂಶ್ವಲಿ ನಂಗೆ ಮಾತಾಡಬೇಕಂತ ಆಯಿತು ನನಗೆ. ಅಂದರೆ ಅವರು ಮಧ್ಯಾಹ್ನವರೆಗೆ ಕಾದಿದ್ರೆ ಅವರು ಪ್ರಾಣ ಉಳಿತಿತ್ತು, ಮಕ್ಕಳು ಅನಾಥರಾಗ್ತಿರ್ಲಿಲ್ಲ, ತಾಯಿ ಪ್ರೀತಿ ಕಳ್ಕೊಳ್ಬೇಕಾಗ್ತಿರ್ಲಿಲ್ಲ, ಗೊತ್ತಾಯ್ತಾ? ರಿಯಲಿ ನನಗೆ ತುಂಬ ಬೇಜಾರಾಯಿತು. ನಾನಲ್ಲಿ ನನ್ನ ಕೊಲೀಗ್ಸ್ ಹತ್ರ ಹೇಳಿದೆ, ಈ ಥರ ಆಯಿತು. ಅವ್ರು ಹೇಳಿದ್ರು, ಸ್ವಲ್ಪ ಅಷ್ಟು ದಿನ ವೆಯ್ಟ್ ಮಾಡಿ, ಟೆಸ್ಟ್ ಆಗಿ ಒಂದು 4-5 ದಿನ ವೆಯ್ಟ್ ಮಾಡಿದವರು ಅಟ್ಲೀಸ್ಟ್ ಮಧ್ಯಾಹ್ನದವರೆಗೆ ರಿಪೋರ್ಟ್ ಬರ್ತಿದ್ದೆ ಅಂತ ಗೊತ್ತಿತ್ತಲ್ವಾ, ವೆಯ್ಟ್ ಮಾಡ್ತಿದ್ರೆ ನಿಜ ಅವ್ರ ಸಾವು ಅದೇ ರೀತಿ ಆಗಬೇಕಂತಿತ್ತೋ ಏನೋ ಗೊತ್ತಿಲ್ಲ ನಮಗೆ. ಬಟ್ ನೀವು ಆ ಥರ ಮಾಡಬೇಡಿ ಅಷ್ಟೇ. ಆ ಥರ ನಿಮಗೆ ಆ ಸಿಚುವೇಶನ್ ಬಂತು, ನೀವು ಆ ಥರ ಕಾಯಿಲೆಯಲ್ಲಿ ಇದ್ದೀರಂತ ಅಂದರೆ ನಿಮ್ಗೆ ಗೊತ್ತಾಗ್ತದೆ ಈ ಥರ ಕಾಯಿಲೆ ನಂಗೆ ಬಂದಿದೆ ಅಂತ. ಆಗ ತಪ್ಪಿ ಕೂಡ ಈ ಸಾಯುವಂಥ ನಿರ್ಧಾರವನ್ನು ಕೈಗೊಳ್ಳಬೇಡಿ, ಗೊತ್ತಾಯ್ತಾ? ಸಾಯಲಿಕ್ಕೆ ಇವತ್ತು ಅಥವಾ ನಾಳೆ ಉಂಟು, ದೇವರದನ್ನು ಬರೆದಿದ್ದಾರೆ, ಗೊತ್ತಾಯ್ತಾ? ನಮ್ಗೆ ಜೀವ ಕೊಟ್ಟಿರುವಂಥವ್ರು ದೇವರು, ಗೊತ್ತಾಯ್ತಾ? ಇವರಿಗೆ ಇಂಥ ಜಾಗದಲ್ಲಿ ಅಂತ ಹೇಳೋದು ಜನ್ಮ ಇವರಿಂದ ಅಂತ ಬರೆದಿರ್ತಾರೆ ದೇವರು. ಆ ದೇವ್ರಿಗೆ ಮಾತ್ರ ಹಾಕಿರುವಂಥದ್ದು ನಮ್ಮ ಪ್ರಾಣ ಕಿತ್ಕೊಳ್ಳಿಕ್ಕೆ, ನಮಗಿಲ್ಲ. ನಾವು ಯಾರು ಹೇಳಿ? ಮಾತುಂಟಲ್ವಾ, ಆತನ ಕೈಗೊಂಬೆಗಳು ನಾವು ಅಂತ, ಆ ಥರ. ಸೊ ಇಷ್ಟೇ. ನನ್ನ ಕನ್ನಡದಿಂದ ನಿಮಗೇನಾದರೂ ಪ್ರಾಬ್ಲಮ್ ಆದರೆ ಐ ಆಮ್ ರಿಯಲಿ ಸಾರಿ. ಆ್ಯಕ್ಚುಲಾಗಿ ನಾನು ಮಂಗಳೂರಿನವಳು. ತುಳು ಜಾಸ್ತಿಯಾಗಿ ಮಾತಾಡಿದೆ, ನಮ್ಮ ಮಾತೃಭಾಷೆ ತುಳು ಅಲ್ವಾ. ಕನ್ನಡದಲ್ಲಿ ಕೂಡ ಮಾತಾಡ್ತೇವೆ, ಬಟ್ ಕ್ಲಾಸಲ್ಲೆಲ್ಲ ಮಾತಾಡ್ತಿದ್ದದ್ದು. ಕೆಲಸಕ್ಕೆ ಹೋಗ್ತೇವಲ್ವ, ಕನ್ನಡ ಅಷ್ಟು ಯೂಸ್ ಮಾಡೋದಿಲ್ಲ, ಕಮ್ಮಿ ಯೂಸ್ ಮಾಡುವಂಥದ್ದು. ಕ್ಲಾಸಲ್ಲೆಲ್ಲ ಯೂಸ್ ಮಾಡ್ತಿದ್ವಿ ನಾವು, ಈಗ ಮನೆಯಲ್ಲೇ ಕೆಲಸಕ್ಕೆಲ್ಲ ಹೋಗ್ತೇವಲ್ವ, ತುಳು ಜಾಸ್ತಿ ಯೂಸ್ ಮಾಡ್ತೇವೆ. ಹಾಗಾಗಿ ಮಾತಾಡುವಾಗ ಸ್ವಲ್ಪ ಆದರೂ ಮಿಸ್ಟೇಕ್ ಆಗಿರ್ಬೋದು, ತುಂಬಾ ಮಿಸ್ಟೇಕ್ ಆಗಿದೆ, ಕ್ಷಮಿಸಿ ಬೇಜಾರಾಗಿದ್ದರೆ. ಬಟ್ ಗೂಗಲನ್ನು ರೆಫರ್ ಮಾಡಬೇಡಿ ಹುಷಾರಿಲ್ಲ ಅಂತಂದರೆ, ಅಷ್ಟೇ ನಾನು ಹೇಳುವಂಥದ್ದು. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂತ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆತು ಹೋಗಬೇಡಿ. ಈ ಥರ ಕೆಲವೊಂದು ವಿಷಯ ಇದ್ದರೆ ನಾನು ನಿಮಗೆ ತಿಳಿಸ್ತಾ ಹೋಗ್ತೇನೆ, ಜಾಗೃತಿಯನ್ನು ಮೂಡಿಸುವಂಥ ವಿಷಯ ಇದ್ದರೆ ಹೇಳ್ತೇನೆ ನಾನು. ಇಷ್ಟೇ. ದ್ಯಾಟ್ಸ್ ಇಟ್. ನಾಳಿನ ವ್ಲಾಗಲ್ಲಿ ಸಿಗೋಣ. ಬಾಯ್.